ತುಳು ಕರಾವಳಿಯವರು ಮೊದಲು ಹೋದುವುದು ಕುವೈಟ್ಗೆ. ಮುಂಬಯಿಯ ಬಳಿಕ ಕರಾವಳಿಗರ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಕೊಲ್ಲಿ ದೇಶಗಳು. ದುಬೈ, ಕತಾರ್ ಎಂದು ಕೊಲ್ಲಿ ದೇಶಗಳಲ್ಲಿ ಈಗಲೂ ಸಾಕಷ್ಟು ಕರಾವಳಿಗರಿದ್ದಾರೆ. ನೆರೆಯ ಜಿಲ್ಲೆಯ ನಟಿ ರನ್ಯಾ ರಾವ್ ಇತ್ತೀಚೆಗೆ ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿ ಸಿಕ್ಕಿಬಿದ್ದಿದ್ದಾಳೆ. ಕೊಲ್ಲಿ ದೇಶಗಳ ನಮ್ಮ ಕರಾವಳಿ ನಂಟು ಹಿಂದಿನ ಅರ್ಧ ಶತಮಾನದ ಸುಭಿಕ್ಷತೆಯನ್ನು ಈಗ ಉಳಿಸಿಕೊಂಡಿಲ್ಲ. 1970ರವರೆಗೆ ತುಳುನಾಡಿನ ಬಹುತೇಕ ಹಳ್ಳಿಗಳಲ್ಲಿ ನಾಯ್ಕೆರೆ ಎಂದರೆ ಕ್ರಿಶ್ಚಿಯನ್ ತೋಟವಿತ್ತು. ಹೆಚ್ಚಿನವೆಲ್ಲ ಗುಡಿಸಲುಗಳು ಇದ್ವು. ಅಲ್ಲಿ ದೊಡ್ಡ ಮನೆಗಳು, ಬಂಗಲೆಗಳನ್ನು ಇಂದು ಕಾಣಬಹುದು. ಅವೆಲ್ಲ ಭಾರತದ ಹಣದ್ದಲ್ಲ, ಕುವೈಟ್ ಕೊಲ್ಲಿ ದುಡ್ಡಿನವು. ತುಳುನಾಡು, ಕೇರಳದ ಸ್ಥಳನಾಮಗಳಲ್ಲಿ ಕೊಲ್ಲಿ ಕೋಳಿಯಾಗಿದೆ. ಮೊದಲು ಕ್ರಿಶ್ಚಿಯನ್ನರು 1973ರಿಂದ ಮೊದಲು ಕುವೈಟ್ಗೆ ಹೋದರು. ಇಂದು ಕತಾರ್, ದುಬೈ, ಸೌದಿಗಳಲ್ಲಿ ಹೆಚ್ಚು ಜನವಿದ್ದಾರೆ. 65 ಲಕ್ಷ ಭಾರತೀಯರು ಕೊಲ್ಲಿ ದೇಶಗಳಲ್ಲಿ ಈಗಲೂ ಇದ್ದಾರೆ. ಒಂದು ಅಜ್ಜನ ಮನೆಗೆ ಹಿಂದಿನ ಗುಡಿಸಲಿನ ಬಾಯಿ ಕ್ರಿಶ್ಚಿಯನ್ ಮಹಿಳೆಯು ಕೆಲಸಕ್ಕೆ ಬರುತ್ತಿದ್ರು. ಅಲ್ಲಿನ ಮಗ ಸೊಸೆಯ ಕಾಲದ ಬಂಗಲೆಗೆ ಆ ಅಜ್ಜನ ಮನೆಯ ಸೊಸೆ ಕೆಲಸಕ್ಕೆ ಹೋಗುತ್ತಿದ್ರು. ಇವೆಲ್ಲ 3 ದಶಕಗಳಲ್ಲಿ ನಮ್ಮ ಕಣ್ಣೆದುರು ಆದ ಬದಲಾವಣೆ. ಒಳ್ಳೆ ಮೀನು ಬಂದರೆ ಅಕ್ಕಿಯ ಮನೆಗೆ ಬರುತ್ತಿದ್ದ ಮರಕಾಲ್ದಿಯರು ದುಡ್ಡಿನ ಬಾಯಿಯರ ಮನೆಗೆ ಮೊದಲು ಹೋಗತೊಡಗಿದ್ರು. ಮೊದಲು ಮುಂಬೈ, ಆಮೇಲೆ ಕೊಲ್ಲಿ ನಾಡುಗಳಿಂದ ಹೆಚ್ಚು ಮನಿ ಆರ್ಡರ್ ಪಡೆಯುತ್ತಿದ್ದ ಪ್ರದೇಶ ಮುಖ್ಯವಾಗಿ ತುಳುನಾಡು, ಕೇರಳ. ಈಗ ಅವೆಲ್ಲ ಬ್ಯಾಂಕ್, ಫೋನ್ ಮೂಲಕ. ಬಿಜೆಪಿಯ ಕೊಳಕುಬಾಯಿಯವರು ಕೊಲ್ಲಿಯಲ್ಲಿ ಭಾರತದ ವಸ್ತುಗಳಿಗೆ ಬಹಿಷ್ಕಾರ ಹಾಕುವ ಮಟ್ಟ ಮುಟ್ಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದುಬೈ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.